ಬಂಧುಗಳೇ, ಬಹಳ ದೂರದಿಂದ ತುರುವೇಕೆರೆಯಿಂದ ಅಭಿಮಾನಪೂರ್ವಕವಾಗಿ ನನ್ನ ಹತ್ರ ಚರ್ಚೆ ಮಾಡಬೇಕು, ನನ್ನ ಹತ್ರ ಮಾತಾಡಬೇಕು ಅಂತೇಳಿ ಬಂದಂಥ ಎಲ್ಲ ನಾಯಕರುಗಳೇ, ವೇದಿಕೆಯಿರುವಂಥ ಎಲ್ಲ ಗಣ್ಯರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ನಾನು ನನ್ನ ಪ್ರತಿಜ್ಞಾ ತಗೊಂಡಾಗ ಅಧ್ಯಕ್ಷನಾಗಿ ಒಂದು ಮಾತು ಹೇಳಿದೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು ಅಂತ ನಾನು ಹೇಳಿದೆ. ಹಂಗೆ ನೀವೆಲ್ಲ ಈ ತುರುವೇಕೆರೆಯ ಮಹಾಜನತೆ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಬಹಳ ಅಭಿಮಾನಪೂರ್ವಕವಾಗಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ, ಜನತಾದಳ ಇವನ್ನೆಲ್ಲ ತೆಗೆದು ಕೆಲವು ನಮ್ಮ ಕಾಂಗ್ರೆಸ್ ಮುಖಂಡರುಗಳ ಜೊತೆಯಲ್ಲಿ ತಾವೆಲ್ಲ ಬಂದದಕ್ಕೆ ಒಂದು ಪಕ್ಷದ ಅಧ್ಯಕ್ಷನಾಗಿ ನಿಮಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾಂತರಾಜ್ ಅವ್ರ ತಂದೆ ಕೃಷ್ಣಪ್ಪ, ನಾನು ಆತ ಇಬ್ಬರು ಬಾಲ್ಯ ಬಹಳ ಚಿಕ್ಕ ವಯಸ್ಸಿನಲ್ಲಿ ಸ್ನೇಹಿತರು. ನಾವೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು. ಆಮೇಲೆ ನಾನು ಅಧ್ಯಕ್ಷನಾದ ಮೇಲೆ ನನ್ನ ಜೊತೆ ಅವರು ಉಪಾಧ್ಯಕ್ಷರು. ಇಬ್ಬರು ಜೊತೆಗೆ ನಾನು ಅಸೆಂಬ್ಲಿಗೆ 85ಕ್ಕೆ ನಿಂತ್ಕೊಂಡೆ ದೇವೇಗೌಡರ ಮೇಲೆ. ಸೋತ್ ಮೇಲೆ ತಿರ್ಗಾ 87ರಲ್ಲಿ ಇಬ್ರು ಜಿಲ್ಲಾ ಪಂಚಾಯತಿಗೆ ಜೊತೆಲಿ ಎಲೆಕ್ಷನ್ ನಿಂತ್ಕೊಂಡು ಆ ಟಿಕೆಟ್ಗೆ ಒಂದು ದೊಡ್ಡ ಪರದಾಟ. ಸೊ ಇಬ್ರು ಜೊತೆಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿಯಿಂದ ನಾವಿಬ್ರು ಸದಸ್ಯರಾಗಿ ಆಯ್ಕೆಯಾಗಿದ್ದು. ಆಗ 13 ಜನ ನಾವಿದ್ದು, 26 ಜನ ಜನತಾದಳದಲ್ಲಿದ್ದರು. ಸಿ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರು, ಶಂಕರ್ ನಾಯಕ್ ಅವರು ಉಪಾಧ್ಯಕ್ಷರು. ಆಗ ನಮ್ಮ ಆರ್ ಜಿ ವೆಂಕಟಾಚಲಯ್ಯನವರು ಕೂಡ ಉಪಾಧ್ಯಕ್ಷರಾಗಿದ್ದರು ಒಂದಷ್ಟು ದಿನ. ಸೊ ಈಗ ನಾವೆಲ್ಲ ಜಿಲ್ಲಾ ಪಂಚಾಯತಿಗೆ ಮೆಂಬರ್ ಆಗಿ ಕೆಲಸ ಮಾಡಿಕೊಂಡು ಪಕ್ಷದಲ್ಲಿ ದುಡ್ಕೊಂಡು ನಾವು ಬಂದರು. ಅವ್ರ ತಂದೆ ಸಾಯಕ್ಕಿಂತ ಮುಂಚಿತವಾಗಿ, ಒಂದಿನ ಮುಂಚಿತವಾಗಿ ಕೂಡ ನನ್ನ ಹತ್ರ ಅವರ ವಿಚಾರ ಎಲ್ಲ ಕೂಡ ನನ್ನ ಹತ್ರ ಫೋನಲ್ಲಿ ಚರ್ಚೆ ಮಾಡಿದ್ರು. ಈಗ ವಿಚಾರ ಹೋಗೋದು ಬೇಡ. ಇವತ್ತು ನಾವು ನೀವೆಲ್ಲ ಇವತ್ತು ಸೇರಿದ್ದೇವೆ. ಕಳೆದ ಒಂದು 3-4 ತಿಂಗಳಿಂದ ನಾನು, ಸಿದ್ದರಾಮಯ್ಯನವರು ಮತ್ತು ಹಿರಿಯರೆಲ್ಲ ಸೇರಿ ಕಾಂತರಾಜ್ ಅವ್ರನ್ನ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಅಧಿಕೃತವಾಗಿ KPCCಲಿ ಹಾಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅವರು ಮತ್ತೆ ಜನತಾದಳದಲ್ಲೇ ಬೇಕಾದ್ರೆ ಚುನಾವಣೆಗೆ ನಿಂತ್ಕೊಂಡು ಅಲ್ಲಿ ಗೆಲ್ಲಬಹುದಾಗಿತ್ತು. ನಾನು ಗೆಲ್ತಿರ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಆದರೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿ ಯಾವ ಷರತ್ತು ಇಲ್ಲದೆ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅಂತೇಳಿ ತುರುವೇಕೆರೆ ಕಾಂಗ್ರೆಸ್ ಪಕ್ಷ ಸೋತಿದೆ. ಅಲ್ಲೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಹೆಚ್ಚಿಗೆ ಇವತ್ತು ನಮ್ಮ ಪಕ್ಷಕ್ಕೆ ಅಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಸೇರಿದ್ದಾರೆ. ಅವ್ರು ಹೇಳಿದ್ರು, ನಾವು ಯಾವ ಕಂಡೀಷನ್ ಇಲ್ಲದೆ ಕೂಡ ನಾವು ಸೇರ್ತಾ ಇದ್ದೀವಿ ಅಂತ. ಇದೇ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ. ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಚೌಧರಿ ರಂಗಪ್ಪನವ್ರಿಗೆ ನಾವು ಟಿಕೆಟ್ ಕೊಟ್ಟಿದ್ದೆವು, ಹಿಂದೆ ಗೀತಾ ಕೊಟ್ಟಿದ್ದು, ಹಿಂದೆ ರುದ್ರಪ್ಪನವ್ರು ಕೊಟ್ಟಿದ್ದು.
ನನಗೆ ಯಾರ್ಯಾರು ಫೋನ್ ಕಾಲು ಯಾರ್ಯಾರು ಹೋಯ್ತಾ ಇದೆ, ಯಾರ್ಯಾರು ಯಾರ ಹತ್ರ ಮಾತಾಡ್ತಾವ್ರೆ, ಯಾರ್ಯಾರು ಯಾವ ಲಿಂಕ್ ಇದೆ ಅಂತ ನನಗೆಲ್ಲ ಗೊತ್ತಿದೆ. ಏನು ನಾನೇನು ಬೆಂಗಳೂರಲ್ಲಿ ಕಣ್ಣು ಮುಚ್ಕೊಂಡು ಹಾಲು ಕುಡಿತಾರಲ್ಲ, ನನಗೆಲ್ಲ ವಿಚಾರ ಕೂಡ ಗೊತ್ತಿದೆ. ಪಕ್ಷ ಬಲಿಷ್ಠವಾಗಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ಕೊಂಡು ಬಂದಿದ್ರೆ ನಾವ್ಯಾಕೆ ಸೋಲ್ತಿದ್ದೋ? ನಾವು ಬೇಕಾದಷ್ಟು ಚರ್ಚೆ ಮಾಡಿದ್ದೇವೆ. ಈಗ ನಾವು ಒಬ್ಬ ಮಾಜಿ ಶಾಸಕನಿಗೆ ಕಾಂತರಾಜ್ ಅವ್ರಿಗೆ ಎಲ್ಲರನ್ನೂ ಒಟ್ಟು ತೆಗೆದುಕೊಂಡೋಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನಮ್ಮನ್ನ ಮಾತಾಡಲಿಲ್ಲ ಅಂತ ಹೇಳಿದ್ರು. ನಾನು ಮಾತಾಡಿಸ್ತೀನಿ ಅಂತ ಹೇಳಿದೆ. ಮಾತಾಡಲಿಲ್ಲ ಅಂದ್ರೆ ಫಸ್ಟ್ ಅವ್ರು ಕೆಲಸ ಮಾಡಿ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ದೇನೆ. ನಾಳೆನೋ ಬನ್ನಿ ಅಂತ ಹೇಳಿದ್ದೇನೆ. ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಜವಾಬ್ದಾರಿ ವಹಿಸಿದ್ದೇನೆ. ಯಾರು ಸಭೆ, ಸ್ಟ್ರೈಕು, ಮತ್ತೊಂದು ಯಾರು ಹೋದ್ರೆ ನಾನು, ಸಿದ್ದರಾಮಯ್ಯನವರು ಮತ್ತು ಇಡೀ ಪಕ್ಷ ಎಲ್ಲ ಸೇರಿ ಕಾಂತರಾಜ್ ಅವ್ರನ್ನ ಕರ್ಕೊಂಡಿದ್ದೀವಿ. ಯಾರು ಪಕ್ಷದ ವಿರೋಧಿ ಚಟುವಟಿಕೆಗಳಿಗೆ ಯಾರು ಹೋಗಬಾರ್ದು ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ಗೆ ಸ್ಟೇಟ್ಮೆಂಟ್ ಕೂಡ ಕೇಳಿದ್ದೀನಿ. ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಯಾರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೋಬೇಕು ಅಂತ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಹಿಂದೆ ಹೋದ್ರೂ ಕಾಂಗ್ರೆಸ್ ಇರ್ತದೆ. ಈಗ ಜಗ್ಗೇಶ್ ಹೊಂಟೋದ, ನಂಜೇಗೌಡ ಬಂದ ಅಂತಾನು ಹೊಂಟೋದ, ಕೃಷ್ಣಪ್ಪ ಬಂದು ಟಿಕೆಟ್ ತೆಗೆದುಕೊಂಡು ಹೊಂಟೋದ, ಮಸಾಲೆ ಜನಮ್ಮ ಕಾಂಗ್ರೆಸ್ ಇದ್ದ ಆತನು ಹೊಂಟೋದ. ಈಗೇನು ಕಾಂಗ್ರೆಸ್ ಹೊಂಟೋಯ್ತಾ? ನೀವೆಲ್ಲ ಏನು ಬರಲಿಲ್ವಾ? ನೀವೆಲ್ಲ ಕಾಂಗ್ರೆಸ್ನ ತಂದೆ ತರ್ತೀವಿ ಅಂತ ತಾನೇ ಇಲ್ಲಿ ಬಂದಿರುತ್ತೆ ನೀವೆಲ್ಲ. ಈಗ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ನಮ್ದೇನು ತಕರಾರೇನಿಲ್ಲ. ನಾನು ಬಿಜೆಪಿಲಿ ಯಾರ ನನ್ನ ಸಂಪರ್ಕದಲ್ಲಿ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ನಾನು ಅದನ್ನೆಲ್ಲ ಹೇಳಕ್ಕೆ ನಾವು ಹೋಗುದಿಲ್ಲ. ಹೇಳಿದ್ರೆ ಅದನ್ನೇ ಬಿಜೆಪಿ ಥರ ಸುಮ್ಮನೆ ನ್ಯೂಸ್ ಮಾಡೋಕೆ ನಾನು ಹೋಗುದಿಲ್ಲ. ಇವತ್ತು ಇಷ್ಟು ಜನ ಬಂದ್ಬಿಡ್ತಾರೆ, ನಾಳೆ ಇಷ್ಟು ಜನ ಬಂದ್ಬಿಡ್ತಾರೆ, ಇವೆಲ್ಲ ನಾನು ಹೇಳಕ್ಕೆ ಹೋಗುದಿಲ್ಲ. ಟೈಮ್ ಬಂದಾಗ ಕಾಲಗಳು ಉತ್ತರ ಕೊಡ್ತದೆ. ಈ ರಾಜ್ಯದಲ್ಲಿ ಜನತಾದಳ ಅವ್ರದೇ ಆದಂಥ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರ ಪಾರ್ಟಿ ಬದ್ಧತೆ, ಅವ್ರ ಪಾರ್ಟಿ ನಾಯಕತ್ವದ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ನಾವು ಯಾರನ್ನೂ ಜನತಾದಳದವ್ರನ್ನ ನೀವು ನಮ್ಮ ಜೊತೆ ಬನ್ನಿ ಅಂತ ನಾವೇನು ಕರೆದಿಲ್ಲ. ಏನಾಗಿದೆ, ಒಂದು ಬದ್ಧತೆಯಾದಂಥ ಒಂದು ಸರ್ಕಾರ ಈ ರಾಜ್ಯಕ್ಕೆ ಬೇಕು. ಅದಕ್ಕೆ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇರಬೇಕು ಅಂತೇಳಿ ಕೆಲವರೆಲ್ಲ ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ಒಬ್ಬ MLA ಆಗಿದ್ದವರು, ಒಬ್ಬ MLC ಆಗಿದ್ದವರು, ಅವ್ರೇನಾದ್ರು ಗಡ್ರೆ ಅವರು ಎಷ್ಟೋ ಜನ MP ಗಳಾಗಿದ್ದವರು. ನಾನು ಹಿಂದೆ ಒಂದಿನ ಅಸೆಂಬ್ಲಿಲಿ ಹೇಳಿದೆ, ಕುಮಾರಸ್ವಾಮಿ ಅವರು ಇನ್ನ ಸಿ ನಾರಾಯಣಸ್ವಾಮಿ ದಳದಿಂದ ಗೆದ್ದಿದ್ರು, ತುಮಕೂರಿಂದ ನಿಮ್ಮ ಒಬ್ರು ಭಾಸ್ಕರಪ್ಪ ಗೆದ್ದಿದ್ರು, ಚಿತ್ರದುರ್ಗದಿಂದ ಪೊಲೀಸ್ ಕೋದಂಡರಾಮಯ್ಯ ಗೆದ್ದಿದ್ರು, ರಾಯರೆಡ್ಡಿ ಗೆದ್ದಿದ್ರು, ಶಿವಾನಂದ ಪಾಟೀಲ್ ಇವರು ಗೆದ್ದಿದ್ರು. ಹಿಂಗೆ ಹೆಸರುಗಳು 17 ಹೆಸರುಗಳನ್ನ ಹೇಳಿದೆ. ಚಲುವಾಯಿ ಸ್ವಾಮಿ ಒಳಗಡೆ ಕೂತಿದ್ರು. ಅವರು ಇನ್ನ ಇದ್ರು, ವೆಂಕಟೇಶ್ ಅಂತ ಕೋಲಾರಲ್ಲಿ ಇದ್ರು, BL ಶಂಕರ್ ಇದ್ರು, ಚಿಕ್ಕಮಗಳೂರು ಇದ್ರು. ಹಿಂಗೆ ರಾಜ್ಯದ ಉಳಿದಗಲಕ್ಕೂ ಕೂಡ ಎಲ್ಲ ಇದ್ರು. ಈಗ ಉಳ್ಕೊಂಡಿರೋರು ಅಸೆಂಬ್ಲಿಲಿ ಆವತ್ತಿನ ಕಾಲದಲ್ಲಿ ಉಳ್ಕೊಂಡಿದ್ದಂಥವ್ರು ಚಲುವರಾಯ ಸ್ವಾಮಿ. ಇವ್ರದ್ದು ಒಂದು ದಿನ ಕಾಲ ಸ್ವಾಮಿನು
ಕಾಂಗ್ರೆಸ್ ನಮ್ಮ ಕೋಲಾರಲ್ಲಿ 3 ಜನ ದಳ ಗೆದ್ದರು. ಆದರೆ 3 ಜನ ಈ ಸರಿ ಕಾಂಗ್ರೆಸ್ ಗೆದ್ದರು. ರವಿಯವರು ಬಿಟ್ಟು, ರವಿಯವರು ಮೊದಲಿಂದನೂ ಇಲ್ಲಿದ್ದರು, ಅವ್ರು ಗೆದ್ದಿದ್ರು, ಈಗ ಗೆದ್ದರು. ಯಾರು ಚುನಾವಣೆಯಲ್ಲಿ ಎಲೆಕ್ಷನ್ ಗೆದ್ದವ್ರು ತಾನೇ ಓಟ್ ಹಾಕೋದು MLCಗೆ, ಲೋಕಲ್ ಬಾಡಿ ಸಂಸ್ಥೆಗೆ. ಅವರೇನೋ ದಡ್ರು ಅವರು, ಅವ್ರಿಗೆ ಅಷ್ಟೋ ಇಷ್ಟೋ ಜ್ಞಾನ ಇರ್ತದೆ, ರಾಜಕಾರಣ ಜ್ಞಾನ ಇರ್ತದೆ. ಅಲ್ಲಂ ವೀರಭದ್ರಪ್ಪನವರ ಸಮಿತಿಗೆ ತೆಗೆದುಕೊಂಡು ಜಿಲ್ಲಾ ನಾಯಕರುಗಳ ಎಲ್ಲದನ್ನು ಚರ್ಚೆ ಮಾಡಿ ನಾವು ಕಾಂತರಾಜ್ ಅವ್ರನ್ನ ಸೇರಿಸ್ಕೊಂಡಿದ್ದೇವೆ. ಅದಕ್ಕೆ ಇಡೀ ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರುಗಳ ಸೀಲ್ ಇದೆ. ಅದಕ್ಕೆ ಎಲ್ಲ ಒಗ್ಗಟ್ಟಿನಿಂದ ಸೇರಿ ಪಕ್ಷನ ಕಟ್ಟಬೇಕು. ಇಲ್ಲ ಅಂದರೆ ನಾನು ಈ ಸಂದರ್ಭದಲ್ಲಿ ಪಕ್ಷ ತನ್ನ ಬದ್ಧತೆಗೋಸ್ಕರ, ಶಿಸ್ತಿಗೋಸ್ಕರ ತಂದೆ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ. ಯಾವ ಚೌಕಟ್ಟಲ್ಲಿ ಕೆಲಸ ಮಾಡಬೇಕೋ ಮಾಡ್ತದೆ. ನೀವೆಲ್ಲ ಇಷ್ಟು ಜನ ಸೇರಿದ್ದೀರಿ, ಭಾಳ ಸಂತೋಷ. ಒಳ್ಳೆ ಸದಸ್ಯನೂ ಕೂಡ ನಿಮ್ಮಲ್ಲಿ ಮಾಡಿದ್ದೀರಿ, ಇನ್ನೂ ಭಾಳ ಸಂತೋಷ. ಮತ್ತೆ 1ನೇ ತಾರೀಕಿಂದ ಸದಸ್ಯತ್ವ ಮತ್ತೆ ಪ್ರಾರಂಭ ಆಗಿದೆ. ನೀವು ಮತ್ತೆ ಸದಸ್ಯರನ್ನ ಮಾಡೋಂಥ ಕೆಲಸಕ್ಕೆ ತಾವು ಆಗಾಗಬೇಕು. ನೀವು ಇಲ್ಲಿ ಎಷ್ಟು ಜನ ಬಂದಿದ್ದೀರಿ? BJPಯಿಂದ ಬಂದವರು, ದಳದಿಂದ ಬಂದವರು ಎಷ್ಟು ಜನ? ಸ್ವಲ್ಪ ಕೈ ಎತ್ತಿ ಇಬ್ರು. ಎಲ್ಲ ಸೇರ್ಪಡೆಯವರೆಲ್ಲ ಹೊಸದಾಗಿ ಬಂದಿರೋರು. ಗುಡ್, ಓಕೆ. ಈ ಕಡೆ ಬಹಳ ಸಂತೋಷ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾಂತರಾಜ್ ಅವರು ನಿಮ್ಗೆಲ್ಲ ಶಾಲಾಕ್ಸ್ಬೇಕು ಅಂತ ನನ್ನ ಕೇಳಿ ಆಸೆ. ಯಾರು ಬೇಜಾರು ಮಾಡ್ಕೋಬೇಡಿ. ಶಾಲ್ ಹಾಕ್ಲಿ ಹೋಗ್ಲಿ, ಶಾಲ್ ಮುಖ್ಯ ಅಲ್ಲ. ಇವತ್ತು ಕಾಂಗ್ರೆಸ್ ಸಭೆಗೆ ಬಂದು ಕಾಂಗ್ರೆಸ್ಗಾಗಿ ನೀವು ಇರಬೇಕು ಅಂತೇಳಿ ಇವತ್ತು ಬಂದು ಇಂಥ ಒಂದು ಪವಿತ್ರವಾದಂಥ ಜಾಗದಲ್ಲಿ ಬಂದು ಇವತ್ತು ಸೇರ್ಪಡೆಯನ್ನ ಆಗಿದ್ದೀರಿ. ನಿಮ್ಮನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೊಟ್ಬಿಡ್ತಾರೆ, ಎಲ್ಲ ಏಜೆನ್ಸಿಯವರೆಲ್ಲ ಕೊಟ್ಬಿಡ್ತಾರೆ. ನಂಗೆ ಅಲ್ಲೇ ಬಂದು ಫೋನು ಲಿಸ್ಟೇ ಬಂದ್ಬಿಡ್ತು ನಿಮಗೆ ಯಾರು ಅಂತ. ಈಗೆಲ್ಲ ಈಗ ಗ್ಯಾಸ್ ಏಜೆನ್ಸಿ ಕೊಟ್ಬಿಡ್ತಾರಲ್ಲ ಫೋನ್ ನಂಬರು ಎಲ್ಲ ಯಾರು ಬಂದ್ರು ಅಂತ, ಹಂಗೆ ಫೋನ್ ನಂಬರ್ಗಳು ಕೊಟ್ಬಿಡ್ತಾರೆ. ಈಗ ಏನು ಸರ್ಕಾರದಲ್ಲ, ಈಗ ಇರೋದೆಲ್ಲ ಪ್ರೈವೇಟ್ ಗಿರಾಕಿಗಳೆಲ್ಲ. ಯಾವನಾರು ಒಂದು ಇನ್ಸ್ಪೆಕ್ಟರ್ಗೆ ಹಿಡ್ಕೊಬಿಟ್ಟು ಸಾಕು, ಅವನು ಎಲ್ಲ ಕಾಲ್ ಶೀಟ್ ಎಲ್ಲ ತಂದು ಕೊಟ್ಬಿಡ್ತಾರೆ. ಯಾರು ಮಾಡವ್ರೆ, ಯಾರು ಎತ್ತೋದು ಮಾಡವ್ರೆ, ನನ್ನ ಫೋನ್ಗೆ ಯಾರು ಬಂದಿತ್ತು, ನಿಮ್ಮ ಫೋನ್ ಯಾರು ಬಂದಿತ್ತು ಅಂತ ಎಲ್ಲ ಗೊತ್ತಾಗ್ಬಿಡ್ತದೆ. ನಾವು ಎಲ್ಲ ಬೇಕಾದಷ್ಟು ಇನ್ಫಾರ್ಮೇಷನ್ ತಗೊಬಿಟ್ಟಿದ್ದೀವಿ. ಇವತ್ತು ಈ ರಾಜ್ಯದಲ್ಲಿ ಎಲ್ಲರೂ ಕೇಳಿದ್ರು ನೀವು, ಪಂಚಾಯತಿಗಳಲ್ಲಿ ಮತ್ತೊಂದರಲ್ಲಿ ಏನಾದ್ರು ಕೇಳಿದ್ರು ನೀವು? ಎಲ್ಲ ಒಬ್ಬ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರೇ ಕೊಟ್ಬಿಟ್ಟಾರೆ ಕಾಗದಾನ 40% ಅಂತ. ಆ ಎಲ್ಲ ಟೀಚರ್ಸು ಎಲ್ಲ ಅಪಾಯಿಂಟ್ಮೆಂಟು, ಯಾವುದೇ ಅಪಾಯಿಂಟ್ಮೆಂಟು ಏನೋ ಹಿಂದೆ DLRC ನಡೆಯೋದಂತೆ. DLRC ಅಂತ ಒಂದು ಕಮಿಟಿ ಇತ್ತು, ಡಿಸ್ಟ್ರಿಕ್ಟ್ ಲೆವೆಲ್ ರಿಕ್ರೂಟ್ಮೆಂಟ್ ಕಮಿಟಿ. ಆಗ ಮೆಂಬರ್ಗಳಿಗೆ ಒಂದು 5,000, 10,000, 20,000 ಕೊಡೋರಂತೆ, 2 ಮಾರ್ಕ್ಸ್ ಜಾಸ್ತಿ ಹಾಕ್ಸೋದು ಅಂತ ಅದನ್ನು ಕೇಳಿದ್ವಿ ನಾವು. ಈಗ ಹಂಗಿಲ್ಲ, ಎಕ್ಸಾಮ್ ಬರೆಯೋದ್ರಲ್ಲೇ, ಎಕ್ಸಾಮ್ ಶೀಟ್ಗಳಲ್ಲೇ ಪೇಪರ್ನೇ ಬದಲಾವಣೆ. ಆ ಕಡೆ ಪೇಪರು ಖಾಲಿ ಬಿಡೋದು ನಾವು ತುಂಬೋದಂತೆ, ತುಂಬೋದನ್ನ ತಿರ್ಗಾ ಆಗೋದಂತೆ. ಆಮೇಲೆ ಫೋನ್ ಒಳಗೆ ಕಿವಿ ಒಳಗಡೆ ಅದು ಯಾವುದೋ ಮಡಿಕೊಬಿಡೋದು ಸಣ್ಣ ಇದನ್ನ ಬ್ಲೂಟೂತ್. ಅವನೇನೋ ಜನ ಹೋಟ್ಲಲ್ಲಿ ಕೂತ್ಕೊಂಡು TV ನೋಡೋದಲ್ಲ, ಹೇಳ್ತಾವನು ABC 67 3B ಅಂತ ಹೇಳ್ತಾವನು. ಎಲ್ಲರೂ ಕೇಳಿದ್ದೀನಿ ಇದು. ಏನ ಅಶ್ವತ್ಥೇನ ಮಾತಾಡ್ತಾನೆ, ನಾ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರೆ. ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡವ್ರೆ, PWD ಇಲಾಖೆಯಲ್ಲಿ ಇಟ್ಕೊಂಡವ್ರೆ, ಇದು PSCಗಳು ಮಾಡ್ಕೊಂಡವ್ರೆ. ಇಂಥ ಭ್ರಷ್ಟ ಸರ್ಕಾರ ಈ ರಾಜ್ಯದಲ್ಲಿ ಇದೆಯಾ? ಇಲ್ಲೆಲ್ಲ ಒಂದು ಇದನ್ನ ಮಾಡಿದ್ರು ನೈಸ್ ಕಂಪ್ನಿಲಿ. ಈ ಇದರ ಸಂದರ್ಭದಲ್ಲಿ ಈ ಕೊರೋನಾ ಬಂದಾಗ 1,000 10,000 ಬೆಡ್ ಅಂತ. ಇನ್ನೊಂದು ಜನ ನೆಲಮಂಗಲದವರು ಯಾರು ಮಲಗಿದೇನಪ್ಪ ಅಲ್ಲಿ? ಯಾವುದು ಮಲಗಿಲ್ಲ.
ಬೆಡ್ ತಗೊಬಂದು ಬಾಡಿಗೆ ಬೆಡ್ ಹಾಕ್ತಿದ್ರು. ದಿನಕ್ಕೆ ಅದೆಷ್ಟೋ ಬಾಡಿಗೆ ಅಂತೆ, 20 ದಿನಕ್ಕೆ 20,000 ಆಗೋದಂತೆ. ಆಮೇಲೆ ಸ್ವಂತ ಬೆಡ್ ತಂದರು. ಎಲ್ಲಿಗೆ ಅಂತಂದರೆ, ಇಲ್ಲ ನಾವು ಗೌರ್ಮೆಂಟ್ಗೆ ಇಷ್ಟು ಹಾಸ್ಟೆಲ್ ಕೊಟ್ಬಿಡ್ತೀವಿ. ಆಮೇಲೆ ಅಂತ ನಾನು ಹೇಳಿದೆ, ಹಾಸ್ಟೆಲ್ಗೆ ಯಾಕೆ ಕೊಟ್ಟಿವಿ, ನಮ್ಮ ಮಕ್ಕಳಿಗೆ MLA ಕ್ವಾರ್ಟರ್ಸ್ಗೆ ಮಿನಿಸ್ಟ್ರಿ ಕ್ವಾರ್ಟರ್ಸ್ಗೆ ಹಾಕ್ಕೊಳ್ಳಿ ಅದನ್ನು ಅಂತ ಅಂದೆ. ಆಮೇಲೆ ಅದನ್ನು ತೆಗೆದುಬಿಟ್ಟು ಇಲ್ಲ ನಾವು ಸುತ್ತಾಕ್ಬಿಡ್ತೀವಿ ಅಂತ ಏನೋ ಕೊನೆಗೆ ಹೇಳಿದ್ರು. ಯಾರು ಮಲಗಲಿಲ್ಲ, ಅದು ಬೇರೆ ವಿಚಾರ. ಒಂದು 8 ಜನ ಮಲಗಕ್ಕೆ ಹೋಗಿದ್ರು ಅಲ್ಲಿ, ಏನೋ ನಡೀತು. ಹಿಂಗೆ ಈ ಸರ್ಕಾರಕ್ಕೆ 95,000 ಆಗೋಯ್ತು. ಲೋನ್ ಕಟ್ಟಕ್ಕಾಯ್ತಲ್ಲ, ಏನು ಕಟ್ಟಕ್ಕಾಯ್ತಲ್ಲ, ಹೆಂಗೆ ಜನ ಬದುಕಬೇಕು? ಸರ್ಕಾರ ಅಂದ್ರೆ ಜನಕ್ಕೆ ಅನುಕೂಲ ಆಗಬೇಕು. ಏನ್ ತಾಲೂಕು ಆಫೀಸ್ಗೆ ಹೋಗಿ ನೀವು, ಇದು ತುರುವೇಕೆರೆ ಆಫೀಸ್ಗೆ ಹೋಗಿ ನೀವು ಬಾಗಿಲು ತಟ್ಟಿ, ಜಯರಾಮಣ್ಣನ ಕಾಸು 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 ಅಂತ, ಗೋಡೆ ಎಲ್ಲ ಕಾಸು ಕಾಸು ಅಂತ. ಯಾವ ಅಧಿಕಾರಿ ಕೂಡ ಕಾಸು ಕೊಡದೆ ಅಲ್ಲಿಗೆ ಬಂದಿಲ್ಲ. ಯಾವ ಪೊಲೀಸ್ ಕೇಳಿ, ಯಾವ ಅಧಿಕಾರಿ ಕೇಳಿ, ಅವ್ನು ಬರೀ ಲಂಚ ಕೊಟ್ಟೆ ಬಂದಿತ್ತು. ಎಲ್ಲ ಬೋರ್ಡಲ್ಲಿ, ಹೋಟ್ಲಲ್ಲಿ ಬೋರ್ಡ್ ಹಾಕೋರಲ್ಲ, ಇಡ್ಲಿಗೆ ಇಷ್ಟು, ಸಾಂಬಾರ್ಗೆ ಇಷ್ಟು, ರವೆ ಇಡ್ಲಿಗೆ ಇಷ್ಟು, ಉದ್ದಿನ ವಡೆಗೆ ಇಷ್ಟು ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟವ್ರಲ್ಲ, ಹಂಗೆ ಇಲ್ಲೂ ಬೋರ್ಡ್ ಹಾಕ್ಬಿಟ್ಟವ್ರೆ. ಯಾವ ಸ್ಥಾನಕ್ಕೆ ಎಷ್ಟೆಷ್ಟು ಅಂತೇಳಿ ಈ ಸರ್ಕಾರ ಬಂದ ಮೇಲೆ ಬೋರ್ಡ್ ಆಗಿ ಪೇಪರಲ್ಲೇ ಬಂದು ಪ್ರಜಾವಾಣಿ ನೀವು ನೋಡಿರ್ಬೇಕು. ಸರ್ಕಲ್ ಇನ್ಸ್ಪೆಕ್ಟರ್ ಇಟ್ಟು, ಸಬ್ ಇನ್ಸ್ಪೆಕ್ಟರ್ ಇಷ್ಟು ಅಂತ. ಹಂಗೆ ಈ ಒಂದು ಸರ್ಕಾರನ ತೆಗೆದು ಹೋಗಬೇಕು. ಇದು ಬರೀ ನನ್ನೊಬ್ಬನ ಕೈಲಿ, ಸಿದ್ದರಾಮಯ್ಯನವ್ರ ಕೈಲಲ್ಲ, ಆಗುದಿಲ್ಲ. ನೀವೆಲ್ಲ ಕೈ ಜೋಡಿಸ್ಬೇಕು, ನೀವೆಲ್ಲ ಭಾಗಿಯಾಗಬೇಕು, ನೀವೆಲ್ಲ ಕರ್ಕೊಂಡು ಬರಬೇಕು, ಇನ್ನೂ ಹೆಚ್ಚಿಗೆ ಸೇರಬೇಕು. ಈಗ ಜಗ್ಗೇಶ ಇರ್ಬೋದು, ಮಸಾಲೆ ಜಯರಾಮ ಇರ್ಬೋದು, ರುದ್ರಪ್ಪ ಇರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಅವ್ರು ತಾನೇನ್ರಿ. ಯಾರು ಎಲೆಕ್ಷನ್ ನಿಂತಿದ್ದವರು ಎಲ್ಲ ಸೇರಿ. ಬಿಜೆಪಿಯಲ್ಲಿ ಮಾತ್ರ ನಮ್ಮ ಲಕ್ಷ್ಮೀನಾರಾಯಣ ಇದ್ದ, ಕೊನೆಗೆ ಅವರು ಈಗ ಕಾಂಗ್ರೆಸ್ ಸೇರ್ಕೊಳ್ತಾರೆ. ಇಡೀ ತುರುವೇಕೆರೆಯಲ್ಲಿ ಎಲ್ಲ ಕಾಂಗ್ರೆಸ್ ರಕ್ತದೇ ಓಡಾಡ್ತದೆ. ಆ ರಕ್ತನ ಒಟ್ಟಿಗೆ ಮಾಡಬೇಕಷ್ಟೇ, ಹೃದಯನ ಒಟ್ಟಿಗೆ ಮಾಡಬೇಕು. ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಾನು ಮುಂದಕ್ಕೆ ಹೇಳಿದ್ದೀನಿ, ಇನ್ನು ಮೆಂಬರ್ಸ್ ಮಾಡಿ ನಾನೇ ಬಂದು ಖುದ್ದಾಗೆ ನಾನು, ಸಿದ್ದರಾಮಯ್ಯನವರು, ಇನ್ನು ಯಾರು ಕರ್ಕೊಬರ್ಬೇಕು, ನಿಮ್ಮ ಜಿಲ್ಲೆ ಲೀಡರ್ಗಳೆಲ್ಲ ನಾವೆಲ್ಲ ಬರ್ತೀವಿ. ಒಂದು ದೊಡ್ಡ ಸಮಾವೇಶವನ್ನು, ಕಾಂಗ್ರೆಸ್ ಸಮಾವೇಶವನ್ನು ನಾವು ಮಾಡೋಣ. ಒಂದು ದೊಡ್ಡ ಶಕ್ತಿ ಪ್ರದರ್ಶನವನ್ನು ನಾವು ತೋರಿಸೋಣ. ಜನತಾದಳದವ್ರಿಗೂ ಉತ್ತರ ಕೊಡಬೇಕು, BJPಯವ್ರಿಗೂ ಉತ್ತರ ಕೊಡಬೇಕು. ನನಗೆ ವಿಶ್ವಾಸ ಇದೆ, ನೀವೆಲ್ಲ ಸೇರಿ ಮುಂದಕ್ಕೆ ಕಾಂಗ್ರೆಸ್ ಶಾಸಕರನ್ನ ತುರುವೇಕೆರೆಯಲ್ಲಿ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ. ಟಿಕೆಟ್ ಯಾರಿಗೆ? ಕಾಂತರಾಜ್ಗೂ ಇಲ್ಲ, ಯಾರಿಗೂ ಇಲ್ಲ. ಚೌಧರಿ ರಂಗಪ್ಪಗೂ ಇಲ್ಲ, ಕಾಂತರಾಜ್ಗೂ ಇಲ್ಲ, ತಿಮ್ಮಪ್ಪಗೂ ಇಲ್ಲ. ಮತದಾರ ಕಾರ್ಯಕರ್ತರ ಯಾರು ಆಯ್ಕೆ ಮಾಡ್ತಾರೆ ಅವ್ರಿಗೆ ಟಿಕೆಟ್. ನೀವೆಲ್ಲ ನಾನಿದ್ದರೆ ನನಗೆ ಟಿಕೆಟ್. ನಾವು ಅದಕ್ಕೆ ಕಾರ್ಯಕರ್ತರು ಬಿಟ್ಬಿಡ್ತೀವಿ. ಈಗ ಮೆಂಬರ್ಶಿಪ್ ಆಗೋರಲ್ಲ, ಅವ್ರು ಕೇಳ್ತೀವಿ, ನಿಮ್ಮನ್ನು ಕೇಳ್ತೀವಿ, ಸರ್ವೆ ಮಾಡಿಸ್ತೀವಿ. ನೀವೆಲ್ಲ ಕಾಂತರಾಜ್ ಕೊಡಬೇಕು ಅಂದ್ರೆ ನಮ್ದೇನು ತಕರಾರಿಲ್ಲ. ನೀವೆಲ್ಲ ಇನ್ನೊಬ್ರಿಗೆ ಯಾರಿಗಾರು ಕೊಡಬೇಕು ಅಂದ್ರೆ ನಮ್ಗೆ ತಕರಾರಿಲ್ಲ. ಅದನ್ನ ನೀವು ಆಮೇಲೆ ಹೇಳಿ. ನಾನು ಸಿದ್ದರಾಮಯ್ಯ ಬರ್ತೀವಿ. ಎಲ್ಲಿ? ನನಗೆ ಇಷ್ಟು ಜನ ಆಗುದಿಲ್ಲ. 25,000 ಜನ ಸೇರ್ಬೇಕು. 25,000 ಜನನು ಯಾರಿಗೆ ಟಿಕೆಟ್ ಅಂತ ಕೈ ಎತ್ತಬೇಕು. ಆಗ ನಾವು ತೀರ್ಮಾನ ಮಾಡೋದು. ಈಗ ಬರೀ ಇಷ್ಟು ಜನ ಅಲ್ಲಿಗೆ ಬಂದ್ರೆ ಬೇರೆ ಗುಂಪಲ್ಲಿ ಜಾಸ್ತಿ ಜನ ಸೇರ್ತಾರಪ್ಪ. ಆಗ ಅದೆಲ್ಲ ನೋಡ್ರಿ, ಇಲ್ಲೇನೋ ಬಂದಿರೋ ನನ್ನ ಕಣ್ಣು ಕಾಣ್ತಾ ಇದ್ದೀರಿ. ಈಗ ಬರ್ತೀವಪ್ಪ, ಈಗ ನೀನು ಟೈಮ್ ಫಿಕ್ಸ್ ಮಾಡ್ಬಿಡು. ಈಗ ನಾವು ಬರ್ತೀವಿ. ಈಗ CS ಪುರದವ್ರು ಬರಲಿಲ್ಲ ಅಲ್ವಾ, ಅವ್ರನ್ನ ಬಿಡುಕಾಗುತ್ತೆ. ಅವರು ಬೇಕು ನಮಗೆ, ಅವರು ನಮ್ಗೆ ಬೇಕು, ನಿರ್ಣಾಯಕ ಅವರು.
ಅವ್ರಿಗೂ ಸಹಾಯ ಮಾಡೋ ಜನ ವಾಸು ಅವರೆಲ್ಲ ಇದ್ದಾರೆ, ಹಳೆ ಕ್ಷೇತ್ರ ಬೇರೆ ಜಿಲ್ಲಾ ಪಂಚಾಯತಿ ನಿಂತವರೆಲ್ಲ ಇದ್ದಾರೆ, ಅವರು ಕರ್ಕವ, ಮಿಕ್ಕಿದವರೆಲ್ಲ ಕರೆಯುವ. ಇನ್ನೂ ಒಂದಷ್ಟು ಜನ ಎಲ್ಲ ಸೇರಿಸ್ಬೇಕು ನೀವು ಎಲ್ಲ. ಬಿ ಜೆ ಪಿಲಿರೋರನ್ನ ದಳದವರೆಲ್ಲ ಕರ್ಕೊಬಂದು ಸೇರಿಸಿ ಮೆಂಬರ್ನ ಜಾಸ್ತಿ ಮಾಡಿ. ಈಗ ಎಷ್ಟು ಮೆಂಬರ್ ಆಗಿದೆ ಕಾಂತರಾಜ್ ನಿಮ್ಮಲ್ಲಿ ಬ್ಲಾಕ್ ಅಧ್ಯಕ್ಷಗಳೇ? 31,000. 31,000. ಹಿರಿಯೂರಲ್ಲಿ ಎಷ್ಟಾಗಿದೆ ಗೊತ್ತಾ? 90,000 ಆಗಿದೆ. 90,000. ಇದರಲ್ಲಿ ಕನಕಗಿರಿ ಗಂಗಾವತಿ ಇದೆ 88-89,000 ಆಗಿದೆ. ನೀವೊಂದು 60,000 ಮಾಡ್ಬೇಕೀಗ. ಬಟ್ ಈಗ ಆಗಿರೋರಿಗೆ ಓಟ್ ಇರ್ತದೆ, ಬ್ಲಾಕ್ ಅಧ್ಯಕ್ಷಂಗೆ, ಜಿಲ್ಲಾ ಅಧ್ಯಕ್ಷಂಗೆ, PCC ಮೆಂಬರ್ಗೆ ಆಗ್ತದೆ. ರಾಹುಲ್ ಗಾಂಧಿ ಅವರು ನಿಮಗೆ ಕೇಳ್ಬೋದು, ಒಂದು ಮೆಸೇಜ್ ಹಾಕ್ಬೋದು, ನಿಮ್ಮಲ್ಲಿ 3 ಜನ ಟಿಕೆಟ್ ಕೇಳ್ತಾವ್ರೆ ಯಾರಿಗೆ ಬೇಕು ಅಂತ ಹೇಳಿದಾಗ ನೀವು ತಿರ್ಗಾ ಮೆಸೇಜ್ ವಾಪಸ್ ಟಕ್ ಅಂತ ಬೇಕಾದ್ರೆ ಕಾಂತರಾಜ್ ಹೆಸರು ಹಾಕ್ಬೋದು, ಇಲ್ಲ ಶಿವಕುಮಾರ್ ಹೆಸರು ಹಾಕ್ಬೋದು, ಇಲ್ಲ ಚೌಧರಿ ನಗರಪ್ಪ ಹೆಸರು ಹಾಕ್ಬೋದು, ಯಾರು ಕೇಳ್ತಾರೆ. ಅದು ನಿಮ್ಗೆ ಚಾನ್ಸ್ ಇದೆ. ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಕಾರ್ಯಕರ್ತರ ಧ್ವನಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಧ್ವನಿ. ನಾನು ನನ್ನ ಸ್ನೇಹಿತನ ಮಗ ಇವನು ಅಂತ ನಾನು ಟಿಕೆಟ್ ಕೊಡೋಕೆ ನಾನು ತಯಾರಿಲ್ಲ. ನಿಮಗೆಲ್ಲ ಇಚ್ಛೆ ಇದ್ದಾಗ ನಾವು ತೀರ್ಮಾನ ಮಾಡ್ತೀವಿ. ನಿಮ್ಮ ಅಭಿಪ್ರಾಯದಂತೆ ನಾವು ಈಗ ಕಾಂತರಾಜ್ ಕೇಳಿದ್ರೆ ನಿಮಗೆ ಟಿಕೆಟು ಅವರೇನು ಕೇಳಿಲ್ಲ. ಕಾಂಗ್ರೆಸ್ನ ತರಬೇಕು, ಅದಕ್ಕೆ ನೀವೆಲ್ಲ ಹೋರಾಟ ಮಾಡಬೇಕು. ಅಷ್ಟು ಕೆಲಸ ನೀವು ಮಾಡಿ. ಟಿಕೆಟ್ ವಿಚಾರ ನನ್ಗೆ ಬಿಟ್ಬಿಡಿ. ಯಾರಿಗೆ? ನನ್ಗೆ ಬಿಟ್ಬಿಡಿ. ನನ್ನ ಮೇಲೆ ನಂಬಿಕೆ ಇರ್ತಾನೆ, ಗ್ಯಾರಂಟಿನಾ? ಯಾರಿಗೆ ಬೆಂಬಲ ಚೆನ್ನಾಗಿದೆ, ಯಾರ ಮೇಲೆ ಪ್ರೀತಿ ಇದೆ, ಯಾರ ವಿಶ್ವಾಸ ಇದೆ, ಅವ್ರಿಗೆ ಟಿಕೆಟನ್ನು ಕಾಂಗ್ರೆಸ್ ಪಕ್ಷ ಕೊಡು. ನಮ್ಗೆ ಬೇಕಾಗಿರೋದು ನಂಬರ್. ಯಾರು ಗೆಲ್ತಾರೆ, ಯಾರಿಗೆ ಜನಸಂಖ್ಯೆ ಹೆಚ್ಚಿಗೆ ಇದೆ ಅದು ಬೇಕು. ಈಗ ನಾನು ಹೇಳಿದ ತಕ್ಷಣ ಬರೆದ್ಬಿಡ್ತಾರೆ ಪೇಪರ್ ಅವ್ರು, ಬೇರೆ ಮುಗಿದೋಯ್ತು. ಸೊ ಇರೋ ಸಿಟ್ಟಿಂಗ್ MLAಗಳಿಗೆ ಸೇರ್ಕಲ್ಲ ನಾನೀಗ, ಇಲ್ಲ ಅಂತಾನೆ ತಿರುಗಿ ಇನ್ನೊಂದು ಗುಂಪು ವಿರೋಧ ಶುರು ಮಾಡ್ಬಿಡ್ತಿದೆ. ಸೊ ಅದಕ್ಕೆ ಶ್ರಮ ಪಡಬೇಕು, ಮೆಂಬರ್ಗಳಾಗಬೇಕು, ಜನ ಸೇರಿಸ್ಬೇಕು, ಹಳ್ಳಿಗೆ ಹೋಗ್ಬೇಕು. ಹಳ್ಳಿ ನಾನು ಹೇಳಿದ್ದೀನಿ, ಈಗ ಚೌಧರಿ ಒಬ್ಬರು ಟಿಕೆಟ್ ಕೊಟ್ಟು ಯಾವ್ದಾರು ಹಳ್ಳಿಗೆ ಬಂದಿದ್ದೀನಿ ಕಾಂತರಾಜ್ಗೆ ಹೇಳಿದ್ದೀನಿ ನಾನು, ನೀನು MSC ಆಗಿದ್ದವ್ರು ಎಲ್ಲ ಹಳ್ಳಿಗೆ ಹೋಗ್ಬೇಕು ಅಂತ. ಬ್ಲಾಕ್ ಅಧ್ಯಕ್ಷಗಳೇ ಒಂದು ಪಾಂಪ್ಲೆಟ್ ಮಾಡ್ಕೊಳ್ಳಿ, ಎಲ್ಲರ ಹೆಸರು ಹಾಕಿ, ಪ್ರತಿ ಬೂತ್ಗೂ ಹೋಗ್ಬೇಕು. ನೀವು ಪ್ರತಿ ಬೂತ್ಗೂ ಕರ್ಕೊಂಡು ಹೋಗ್ಬೇಕು. ಅವ್ರನ್ನ ಕರ್ಕೊಂಡೋಗಿ, ಲಕ್ಷ್ಮೀನಾರಾಯಣ ಕರ್ಕೊಂಡೋಗಿ, ಎಲ್ಲರೂ ಯಾರ್ಯಾರು ಟಿಕೆಟ್ ಹಾಕ್ಬೇಕು ಅಂತ ಎಲ್ಲ ಬರಬೇಕು. ಅವರೆಲ್ಲ ಅವ್ರ ಜನರೆಲ್ಲ ಸೇರಿಸ್ಬೇಕು. ಜನರ ಮುಂದೆ ಪ್ರಮಾಣ ಮಾಡಬೇಕು, ನಾವು ಯಾರು ಕೊಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಗ್ಗಟ್ಟಿನಿಂದ ಕಾಯ ವಾಚ ಮನಸ್ಸ ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬೇಕು. ಅಲ್ಲ ಬರ್ದೇವ್ರಿಗೆ ಚಿಂತೆ ಇಲ್ಲ ಕಣಯ್ಯ. ಮತ್ತೆ ಅವ್ರ ಕಳ್ತನ ಮಾಡಿದ್ರೆ ಅವ್ರು ಕಾಂಗ್ರೆಸ್ ಅವರಲ್ಲ ಅಂತ ಲೆಕ್ಕ, ಕಾಂಗ್ರೆಸ್ ಅಲ್ಲ ಅಂತ ಲೆಕ್ಕ. ಏನಂಗಂತ ಸುಮ್ಮನೆ ಬಂದು ಕೇಳ್ಕೊಂಡಿರ್ತಾರ, ಅವೆಲ್ಲ ಆಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಬರಬೇಕು, ದಿನ ಹೊಲ ಉಳಬೇಕು. ರಾಜಕೀಯ ಅಂದರೆ ವ್ಯವಸಾಯ ಇದ್ದಂಗೆ, ಮಳೆ ಬಿಡಬೇಕು, ಹೊಲ ಉಳಬೇಕು, ಗೊಬ್ಬರ ಹಾಕಬೇಕು, ಬಿತ್ತನೆ ಹಾಕಬೇಕು, ಕಳೆ ತೆಗಿಬೇಕು, ತಿರ್ಗಾ ಮಳೆ ಬಿಡಬೇಕು, ಒಳ್ಳೆ ಟೈಮಲ್ಲಿ ಕಟಾವು ಮಾಡಬೇಕು, ಬೆಲೆ ಬಂದಾಗ ಮಾರಬೇಕು. ಸಂಕ್ರಾಂತಿ ಆದಮೇಲೆ ಇವಾಗ ನಡಿಬೇಕಲ್ಲಪ್ಪ. ಏನು ಬಂದ ತಕ್ಷಣ ಎಲೆಕ್ಷನ್ ಟೈಮ್ 15 ದಿನ ಮುಂಚಿತವಾಗಿ ಹೊಲ ಉದ್ಬಿಟ್ಟು ಬಿತ್ಬಿಟ್ಟು ಕಟಾವು ಮಾಡ್ಕೊಂಡು ಹೊಂಟೋಕ್ಕಾಗ್ತದೆ? ನಮ್ಮ ಹಳ್ಳಿಲಿ ರೈತ ಮಾಡ್ದಂಗೆ ರಾಜಕಾರಣ ಇದು, ಆ ರೀತಿ ಮಾಡಬೇಕು. ಸೊ ನೀವೆಲ್ಲ ಸೇರಿ ಆ ಕೆಲಸ ನೀವು ಮಾಡಿ, ಭಾಳ ಸಂತೋಷ. ಈಗೇನು ಈಗ ಇಷ್ಟೊಂದು ಜನ ಇದ್ದೀರಲ್ಲ, ಹೆಂಗೆ ಸ್ಟೇಜ್ ಮೇಲೆ ಕರ್ಸಿದ್ದೀನ ನಾನು, ಎಲ್ಲರೂ ಲೀಡ್ರ್ಗಳೇ, ಎಲ್ಲ ಓಟು 10 ಓಟ್ ಹಾಕ್ಸೋರಿದ್ದೀರಿ, 100 ಓಟ್ ಹಾಕ್ಸೋರಿದ್ದೀರಿ, 1 ಓಟ್ ಹಾಕೋರಿದ್ದೀರಿ. ಕೆಲವು ಇಂಪಾರ್ಟೆಂಟ್ ಲೀಡ್ರ್ ನೋಡಿ, ಇಲ್ಲಿದೆ ದೊಡ್ಡ ಪಟ್ಟಿ ಇದೆ, 1,000 ಜನ ಮೇಲೆ ಹೆಸರಿದೆ, 1,300 ಜನ ಹೆಸರಿದೆ. ಏನು ಮಾಡೋದು? ಪ್ರಮುಖರು ಅಂದ್ರೆ ಎಲ್ಲ ಪ್ರಮುಖರಾಗ್ಬಿಟ್ಟಿದ್ರಲ್ಲ ಈಗ ನಿಮ್ಮ ಬ್ಲಾಕ್ ಅಧ್ಯಕ್ಷ ಹೇಳ್ತಾವ್ರೆ ಸಾಂಕೇತಿಕವಾಗಿ 25 ಜನ ಒಪ್ಪಿಗೆ ಇದೆಯಾ ಅದಕ್ಕೆ? ಇಲ್ಲ ಶಾಲೆಲ್ಲ ಹಾಕ್ತಿರಲ್ಲ, ಎಷ್ಟು ಶಾಲಿದೆಯಪ್ಪ? ಹಾಕೋ ಮತ್ತೆ ಒಂದ್ ಕಡೆಯಿಂದ. ಎಲ್ಲ ಕೂಡ್ಬಿಡಿ, ಶಾಲಕ್ಕೆಲ್ಲ ತಗೋ ಕೊಡಲ್ಲ.
ಎಲ್ಲ ಯಾರ್ಯಾರು ಬೇಕು ಶಾಲೆ ಇಸ್ಕೊಳ್ಳಿ. ಸ್ಟೇಜ್ ಮೇಲೆ ಒಂದಷ್ಟು ಜನ ಈಗ ಕರೀತಾರೆ, ಅವ್ರು ನಾನು ಹಾಕ್ತೀನಿ. ಅಲ್ಲಿ ಹಾಕ್ತಾ ಇರೋರು ನಾನು ಹಾಕ್ತಾ ಇದ್ದೇನೆ ಲೆಕ್ಕ. ಅಲ್ಲಿ ಯಾರ್ಯಾರಿಗೆ ಶಾಲೆ ಆಗ್ತಾ ಇದ್ದಾರೆ, ಯಾರು ಹಾಕ್ಸ್ಕೊತಾ ಇದ್ದೀರಿ, ನಾನು ಹಾಕ್ತಂಗೆ ಲೆಕ್ಕ. ಇಲ್ಲಿ ಬಂದಿರೋರೆಲ್ಲ ಕಾಂಗ್ರೆಸ್. ಈಗ ಅಕ್ಷತೆ ಮಂತ್ರಾಕ್ಷತೆ ಹಾಕ್ಬಿಡ್ತಾರಲ್ಲ, ತೀರ್ಥ ಹಂಗೆ ನೀವು ತಲೆಗೆ ಎತ್ಕೊಬೇಡಿ. ಆ ಕಡೆ ಶಾಲೆ ಹಾಕ್ಬಿಡಿ, ಪರವಾಗಿಲ್ಲ. ಇಲ್ಲಿ ಹೆಸರು ಹೇಳಪ್ಪ, ಇಲ್ಲಿ